ಮನೆಯ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿದ್ದರೂ ಅದೇ ಮನೆಯಲ್ಲಿ ಕಳೆದ ಕೆಲವು ಸಮಯಗಳಿಂದ ತನ್ನಿಬ್ಬರು ಮಕ್ಕಳೊಂದಿಗೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದ ಮಹಿಳೆಯ ಕಣ್ಣೀರಿಗೆ ಸ್ಪಂದಿಸಿದ ಊರಿನ ಗ್ರಾಮಸ್ಥರು ಸೇರಿ ಶ್ರಮದಾನದ ಮೂಲಕ ದುರಸ್ತಿಗೊಳಿಸಿದರು. ತಾಲೂಕಿನ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರುಂಡೆ ನಿವಾಸಿ ನಳಿನಿ ಪೂಜಾರಿಯವರು ಕೂಲಿ ಮಾಡಿ ತನ್ನೆರಡು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಕೂಲಿಯಿಂದ ಬಂದ ಹಣವು ಮನೆ ಖರ್ಚಿಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಾಗ್ತಿತ್ತು. ಇತ್ತ ಮನೆಯ ಮೇಲ್ಛಾವಣಿಯು ಕುಸಿದು ಬೀಳುವ ಹಂತದಲ್ಲಿದ್ದು ಅವರ ಗಮನಕ್ಕೆ ಬಂದಾಗ ಪಡುಮಾರ್ನಾಡು ಗ್ರಾಮ ಪಂಚಾಯತಿಗೆ ಹಲವು ಬಾರಿ ಬಂದು ಮನೆಯ ಪರಿಸ್ಥಿತಿಯನ್ನ ವಿವರಿಸಿ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ರು. ಆದರೆ ಅಲ್ಲಿಂದ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಮನೆಯ ಪಕ್ಕದಲ್ಲಿರುವ ನೆರೆಹೊರೆಯವರೊಂದಿಗೆ ತನ್ನ ಮನೆಯ ಪರಿಸ್ಥಿತಿಯನ್ನ ಹೇಳಿಕೊಂಡಿದ್ರು. ಈ ಬಗ್ಗೆ ಯುವ ಮಿಲನದ ತಂಡದ ರೂಪಾ ಬಲ್ಲಾಳ್ ಅವರ ಗಮನಕ್ಕೆ ಬಂದಿದ್ದು ಅವರು ಮೂಡಬಿದ್ರೆ ಸ್ಫೂರ್ತಿ ವಿಶೇಷ ಮಕ್ಕಳ ಶಾಲೆಯ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿಗಾರ್ ಬಳಿ ತಿಳಿಸಿದ್ರು. ಅದರಂತೆ ಶೆಟ್ಟಿಗಾರ್ ಅವರು ಕೂಡಲೇ ಮಂಗಳೂರಿನ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ಅವರಿಗೆ ನಳಿನಿಯವರ ಮನೆಯ ಪರಿಸ್ಥಿತಿಯನ್ನ ತಿಳಿಸಿದ್ದು, ಇದಕ್ಕೆ ತಕ್ಷಣ ಸ್ಪಂದಿಸಿದ ಭಂಡಾರ್ಕರ್ ಅವರು ಮನೆಯನ್ನ ದುರಸ್ತಿಗೊಳಿಸಲು 40,000 ರೂಪಾಯಿಯನ್ನ ನೀಡಿದ್ರು. ಈ ಹಣದಿಂದ ಮೇಲ್ಛಾವಣಿ ರಿಪೇರಿಗೆ ಬಳಸಲು ಬೇಕಾದಂತಹ ವಸ್ತುಗಳನ್ನು ಖರೀದಿಸಲಾಗಿತ್ತು. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಟ್ಟ ಗ್ರಾಮಗಳ ಗ್ರಾಮಸ್ಥರು ಸೇರಿ ದುರಸ್ತಿಗೊಳಿಸುವ ಕಾರ್ಯಕ್ಕೆ ಇಳಿದಿದ್ದು ಸಂಜೆಯವರೆಗೆ ಶ್ರಮದಾನ ಮಾಡಿ ಮನೆಯ ಮೇಲ್ಛಾವಣಿಯನ್ನ ಗಟ್ಟಿಗೊಳಿಸಿ ಪಂಚಾಯತ್ ಮಾಡದ ಕೆಲಸವನ್ನ ಮಾಡಿ ನಳಿನಿಯವರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದ್ದಾರೆ. ಇವರ ಮನೆ ಹಲವು ಸಮಯದಿಂದ ಮೇಲ್ಛಾವಣಿ ಎಲ್ಲ ಕುಸಿಯುವ ಹಂತದಲ್ಲಿದ್ದು ಮನೆಯೆಲ್ಲ ಸೋರ್ತಾ ಇತ್ತು. ಆ ನಳಿನಿಯವರು ಅವರಿಗೆ ಗಂಡ ಇಲ್ಲ, 2 ಮಕ್ಕಳನ್ನು ಹಿಡ್ಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳ ಖರ್ಚು ಹಾಗೂ ಮನೆಯ ಖರ್ಚು ನಿಭಾಯಿಸಿದ್ದು ಭಾಳ ಕಷ್ಟದಲ್ಲಿದ್ದರು. ಹಾಗೆ ಮನೆ ರಿಪೇರಿ ಕೂಡ ಇವರ ಬಳಿ ಹಣ ಇರಲಿಲ್ಲ. ಪಂಚಾಯತಲ್ಲೂ ಕೂಡ ತುಂಬ ಸಂಪರ್ಕಿಸಿದರು ತುಂಬ ಸಲ, ಆದರೆ ಅವರಿಗೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ಹಾಗೆ ನಮ್ಮ ಬಳಿ ಹೇಳಿದಾಗ ಇಲ್ಲಿ ಊರಿನವರೆಲ್ಲ ಸೇರಿ ನಮ್ಮ ಬಳಿ ಹೀಗೆ ಈ ಮನೆಯ ವಿಷಯ ಹೇಳಿದರು. ಆಗ ನಾವು ಈ ವಿಷಯವನ್ನು ಮಂಗಳೂರಿನ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ಸರ್ ಅವರ ಗಮನಕ್ಕೆ ತಂದೆವು. ಆಗ ಅವರು ಈ ಮನೆ ರಿಪೇರಿಗೆ ಒಂದು 40,000 ರೂಪಾಯಿಯನ್ನು ಇವರ ಖಾತೆಗೆ ಜಮಾವಣೆ ಮಾಡಿದರು. ಹಾಗೆ ಇವತ್ತು ಈ ದಿನ ಇಲ್ಲಿ ಇಡೀ ಮಾರ್ನಾಡು ಗ್ರಾಮದ ಗ್ರಾಮಸ್ಥರು ಹಾಗೆ ಬನ್ನಡ್ಕ ಎಲ್ಲ ಊರಿನವರು ಸೇರಿ ಶ್ರಮದಾನ ಮಾಡೋ ಮುಖಾಂತರ ಈ ಮನೆ ಮೇಲ್ಛಾವಣಿಯನ್ನು ದುರಸ್ತಿ ಮಾಡಿದ್ದೇವೆ. ಹಾಗೆ ಎಲ್ಲ ಕೆಲಸವನ್ನು ಇವತ್ತು ಪೂರ್ಣಗೊಳಿಸಿ ಈ ನಳಿನಿ ಅವರಿಗೆ ಒಂದು ಸುಸಜ್ಜಿತ ಮನೆಯ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಎಲ್ಲ ಊರಿನವರಿಗೆ ಹಾಗೂ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ ಸರ್ಗೆ ಇವರಿಗೆ ಪ್ಲಾಸ್ಟಿಕ್ ತಪ್ಪಲ್ಪಾಡು ಅಡಿಸ್ಕೊಂಡು ಪಂಚಾಯತಿಗೆ ಕೊಡಿ ಅಂತ ಪಾತ್ರೆ ದಾಲಯಕ್ಕೆ ನಿಜ್ಜು ಬಂದಿದೆ. 5 ಲಾಸ್ಟ್ ರಾಜೇಶ್ ಅಣ್ಣೆ ಬರ್ತದೆ ಪಂಚಾಯತಿ ಕಡಪುರ ಪಂಚಾಯತಿ 5 ಪಟದ ರೂಪಕಾಪುರ ಕಡಪುರದಾದ ಮಾತೆಲ್ಲ ಇಂಪಿತ್ತು ಇಣಿಕ್ಕೆ ಸಹಾಯ ಮಾತಾ ಮಾಡ್ತೀನಿ. ఒక 2 ಜೋಕ್ ಡೆಂಪತ್ತು ಇತ್ತೆ ಒತ್ತಿ ಇರ್ತೇನೆ.